ಒಂದಲ್ಲ ಎರಡಲ್ಲ 8 ಪದರದ ಚಪಾತಿಯನ್ನು ತುಂಬಾ ಸುಲಭವಾಗಿ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋನ ನೋಡಿದರೆ ಅಡುಗೆ ಬರದವರು ಕೂಡ ಮೆದುವಾಗಿರುವಂತಹ ಪದರ ಚಪಾತಿಯನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ 8 ಪದರದ ಚಪಾತಿಯನ್ನು ಮಾಡಲಿಕ್ಕೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ನಾನು ಯೂಶ್ವಲಿ ಆಶೀರ್ವಾದ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಮಗೆ ಅರ್ಧ ಕಪ್ಪಷ್ಟು ನೀರು ಬೇಕಾಗುತ್ತೆ, ಬಿಸಿ ನೀರು. ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವ ನೀರನ್ನು ತಗೊಳ್ಳಿ, ಅರ್ಧ ಕಪ್ಪಷ್ಟು. ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಕೊನೆಗೆ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಕಲಿಸ್ಕೋಬೇಕು. ಮೊದಲಿಗೆ ನಾವು 1 ರೌಂಡು ನೀರಲ್ಲಿ ಈ ಹಿಟ್ಟನ್ನು ಮೆತ್ತಗೆ ಮಾಡ್ಕೋಬೇಕು. ನೋಡಿ, ಈ ಥರ ಇಷ್ಟು ಮೆತ್ತಗೆ ಮಾಡ್ಕೊಂಡಾದ ನಂತರ ಅಥವಾ ಒದ್ದೆ ಮಾಡ್ಕೊಂಡಾದ ನಂತರ ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಅದು ಏನು ಅಂತಂದರೆ ಸ್ವಲ್ಪ ಬಿಸಿ ಹಾಲು, ಅರ್ಧ ಕಪ್ಪಷ್ಟು ಬಿಸಿ ಹಾಲು. ಟೋಟಲಾಗಿ 1 ಕಪ್ಪಷ್ಟು ಲಿಕ್ವಿಡ್ ಯೂಸ್ ಮಾಡಿದ್ದೀವಿ. ಅರ್ಧ ಕಪ್ಪಷ್ಟು ಬಿಸಿ ನೀರು, ಅರ್ಧ ಕಪ್ಪಷ್ಟು ಬಿಸಿ ಹಾಲು. ಈ ಎರಡನ್ನು ಬಿಸಿ ಹಾಲನ್ನು ಹಾಕೋದ್ರಿಂದ ಚಪಾತಿ ರುಚಿನೂ ಜಾಸ್ತಿ ಆಗುತ್ತೆ, ತುಂಬ ಮೆತ್ತಗೆ ಬರುತ್ತೆ. ಹಾಲನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಕೈಗೆ ಅಂಟೋ ಥರ ನಾವು ಕಲಿಸ್ಕೋಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ನೀರು ಅಥವಾ ಹಾಲು ಹಾಕ್ಕೊಳ್ಳುವಾಗ ಜಾಸ್ತಿ ಹಾಕೋಬೇಡಿ. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಹಾಕ್ಕೊತಾ ಇದ್ದೇನೆ. ಅದು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಕುಕ್ಕಿಂಗ್ ಆಯಿಲನ್ನು ಹಾಕೋದ್ರಿಂದ ನಾವು ಜಾಸ್ತಿ ನಾದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾದ್ಕೊಂಡ್ರೆ ಸಾಕು, ಹಿಟ್ಟು ತುಂಬಾ ಮೆತ್ತಗೆ ಬರುತ್ತೆ. ಆಮೇಲೆ ಇದನ್ನ ನೀವು ಒಂದು 15 ನಿಮಿಷ 20 ನಿಮಿಷ ನೆನೆ ಇಡುವಂಥ ಕೂಡ ಅವಶ್ಯಕತೆ ಇಲ್ಲ. ನಾವು ಫಟಾಫಟ್ ಅಂತ ಚಪಾತಿಯನ್ನು ಮಾಡ್ಕೋಬೋದು. ಅದರಿಂದ ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸನ್ನು ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿ, ಚಪಾತಿ ಹಿಟ್ಟು ತುಂಬ ಮೆತ್ತಗೆ ಬಂತು ಅಂತಂದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಈ ಹದಕ್ಕೆ ನಾದ್ಕೊಂಡು ಉಂಡೆನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಚಪಾತಿ ಹಿಟ್ಟು ಎಷ್ಟು ಮೆತ್ತಗೆ ಬರುತ್ತೆ ಅಷ್ಟು ಮೆತ್ತಗೆ ಚಪಾತಿ ಬರುತ್ತೆ. ಅದಾದ ನಂತರ ಉಂಡೆ ಮಾಡಿಕೊಂಡು ಕ್ರ್ಯಾಕ್ ಇಲ್ಲದಾಗೆ ಉಂಡೆ ಮಾಡಿಕೊಂಡು ಒಣ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಫಸ್ಟ್ 1 ರೌಂಡು ನಾವು ನಾರ್ಮಲ್ ಚಪಾತಿ ಮಾಡೋ ಥರ ಮಾಡ್ಕೋಬೇಕು. ಈ ಪ್ರೊಸೀಜರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ, ಮೀಡಿಯಮ್ ಆಗಿ ಫಸ್ಟ್ 1 ರೌಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ, ಹೀಗೆ ಈ ಹದಕ್ಕೆ. ಇವಾಗ 1 ರೌಂಡ್ ಲಟ್ಟಿಸಿಕೊಂಡಾದ ನಂತರ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಮೇಲ್ಗಡೆಯಿಂದ ಸವರ್ಕೋಬೇಕು. ಲೇಯರ್ ಅಥವಾ ಪದರ ಚಪಾತಿ ಮಾಡೋದಿದ್ರೆ ಇದೇ ಪ್ರೊಸೀಜರ್, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟನ್ನು ಕೂಡ ಮೇಲ್ಗಡೆಯಿಂದ ಉದುರಿಸ್ಕೊಂಡು ಒಂದು ಸೈಡಿಂದ ನೋಡಿ ಇಷ್ಟೇ, ಪೂರ್ತಿ ಎಲ್ಲ 3/4 ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಈ ಫೋಲ್ಡ್ ಮಾಡಿರುವಂಥ ಭಾಗ ಇರುತ್ತಲ್ಲ, ಅದಕ್ಕೆ ಮತ್ತೊಂದು ಸ್ವಲ್ಪ ಆಯಿಲನ್ನು ಮತ್ತು ಒಣ ಹಿಟ್ಟನ್ನು ಹಾಕ್ಕೊಂಡು ಉಳಿದಿರೋ ಭಾಗ ಇದೆಯಲ್ವ ಅದನ್ನ ಇದರ ಮೇಲೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈಗ ಇದರ ಮೇಲೆ ಮತ್ತೆ ಸ್ವಲ್ಪ ಕೋಕೋನಟ್ ಆಯಿಲ್ ಮತ್ತು ಒಣ ಹಿಟ್ಟನ್ನು ಹಾಕೋಬೇಕು. ಆಲ್ರೆಡಿ 4 ಲೇಯರ್ ಆಗಿದೆ. ಈಗ ಇನ್ನೊಂದು ರೌಂಡ್ ನಾವು ಫೋಲ್ಡ್ ಮಾಡಿದರೆ 8 ಲೇಯರ್ನ ಚಪಾತಿ ರೆಡಿ ಆಗುತ್ತೆ. ನೋಡಿ, ಇದನ್ನ ಜಸ್ಟ್ ಒಣ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಚಪಾತಿ ಲಟ್ಟಿಸಿದಾಗೆ ಲಟ್ಟಿಸ್ಕೊಳ್ಳೋದು. ಇದನ್ನ ನೀವು ಸ್ಕ್ವೇರ್ ಟೈಪ್ ಬೇಕಾದರೂ ಮಾಡ್ಕೋಬೋದು, ರೌಂಡಾಗಿ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತೆಳ್ಳಗೆ ಬೇಡ, ನೀಟಾಗಿ ಲಟ್ಟಿಸ್ಕೊಳ್ಳಿ. ಮತ್ತು ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಾಸ್ತಿ ಪ್ರೆಷರ್ ಹಾಕಿ ಯಾವಾಗ ನೀವು ಚಪಾತಿ ಲಟ್ಟಿಸ್ಕೊತೀರೋ ಚಪಾತಿ ಉಬ್ಬಿ ಬರಲ್ಲ. ಲೇಯರ್ ಚಪಾತಿಯನ್ನು ಯಾವಾಗಲೂ ಅಷ್ಟೇ ನಿಧಾನಕ್ಕೆ ನಾವು ಲಟ್ಟಿಸ್ಕೋಬೇಕು. ಇದಾದ ನಂತರ ತವನ ನೀಟಾಗಿ ಕಾಯಿಸ್ಕೊಂಡು ಕಾದ ತವಕ್ಕೆ ನಾವು ಚಪಾತಿಯನ್ನು ಹಾಕಿ ಕಾಯಿಸ್ಕೋಬೇಕು. ಬೇಕಿದ್ರೆ ತುಪ್ಪ ಅಥವಾ ಆಯಿಲನ್ನು ಸವರ್ಬೋದು, ನಿಮ್ಮ ಚಾಯ್ಸು. ನೀಟಾಗಿ 2 ಕಡೆ ಕೂಡ ನಾವು ಮಗುಚಿ ಹಾಕ್ತಾ ಹೈ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಹಾಗಂತ ಹೈ ಫ್ಲೇಮಲ್ಲಿ ಚಪಾತಿ ಕಾಯಿಸುವಾಗ ಒಂದು ಸೈಡಲ್ಲಿ ಜಾಸ್ತಿ ಹೊತ್ತು ಕಾಯಿಸಬಾರ್ದು. ಯಾಕಂತಂದರೆ ರೊಟ್ಟಿ ಥರ ಗಟ್ಟಿಯಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಒಂದೇ ಸೈಡ್ ಇಟ್ಬಿಟ್ಟು ತುಂಬ ಹೊತ್ತು ಕಾಯಿಸ್ತಾರೆ. ನಾವು ಆವಾಗವಾಗ ಮಗುಚಿ ಹಾಕಿ ಕಾಯಿಸ್ತಾ ಇರಬೇಕು. ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಆ ಪದರಗಳು ಬಿಟ್ಕೊಳ್ತಾ ಇದೆ ಅಂತ. ತುಂಬಾ ಬಟ್ಟೆ ಥರ ಬರ್ತಾ ಇದೆ ನೋಡಿ, ಎಷ್ಟು ಮೆತ್ತಗೆ ಬಂದಿದೆ ನೋಡಿ. ನಿಮಗೆ ನಾನು ಈ ಚಪಾತಿಯನ್ನು ಎತ್ತಿ ತೋರಿಸ್ತಾ ಇದ್ದೀನಲ್ವ, ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸೂಪರಾಗಿ ಮೆದುವಾಗಿರುವಂಥ ಚಪಾತಿ ರೆಡಿಯಾಗಿದೆ ಅಂತ. ಇಷ್ಟೇ ನೋಡಿ, ಮಲ್ಟಿ ಲೇಯರ್ ಅಥವಾ ಪದರದ ಚಪಾತಿ, ಮೆದು ಚಪಾತಿ ರೆಡಿಯಾಗಿದೆ. ತುಂಬಾ ಸುಲಭ. ನಾನು ಹೇಳಿರುವಂಥ ಟ್ರಿಕ್ಸನ್ನು ಯೂಸ್ ಮಾಡಿ ಹಿಟ್ಟು ಕಲಿಸುವಾಗ ಆದಷ್ಟು ಇದೆಯಲ್ವ, ಸ್ವಲ್ಪ ಬಿಸಿ ನೀರು ಮತ್ತು ಬಿಸಿ ಹಾಲನ್ನೇ ಉಪಯೋಗಿಸಿ. ರುಚಿ ಜಾಸ್ತಿ ಆಗುತ್ತೆ, ಹಾಗೆಯೇ ಚಪಾತಿ ತುಂಬ ಮೆತ್ತಗೆ ಬರುತ್ತೆ. ಹಿಟ್ಟನ್ನು ಮೆತ್ತಗೆ ಕಲಿಸ್ಕೊಳ್ಳಿ, ಕೈಗೆ ಅಂಟದಾಗೆ. ಯಾಕಂತಂದರೆ ಚಪಾತಿ ಮೆತ್ತಗಾಗುತ್ತೆ. ಕಾಯಿಸ್ಕೊಳ್ಳುವಾಗ ಕೂಡ ಅಷ್ಟೇ ನಾನು ಹೇಳಿರುವಂಥ
ಟಿಪ್ಸನ್ನು ಫಾಲೋ ಮಾಡಿ ಸೂಪರ್ ಆಗಿರುವಂಥ ಚಪಾತಿಯನ್ನು ಈಸಿಯಾಗಿ ಮಾಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.